ಮರವಂತೆಯಲ್ಲಿ ಮತ್ತೆ ಕಡಲ್ಕೊರೆತ ಉಂಟಾಗಿದ್ದು ತೆಂಗಿನ ಮರಗಳು ಹಾಗೂ ಮೀನುಗಾರಿಕೆಯ ಸಲಕರಣೆಗಳು ಶೆಡ್ಗಳು ನೀರು ಪಾಲಾಗಿದ್ದು ಹಾಕಿದ ಕಲ್ಲು ಸಂಪೂರ್ಣ ಸಮುದ್ರ ಪಾಲಾಗಿದೆ. ಈಗಾಗಲೇ ಅಧಿಕಾರಿಗಳು ಬಂದು ಹೋದ್ರು, ಏನೂ ಪ್ರಯೋಜನ ಆಗಲಿಲ್ಲ. ಇವತ್ತು ಸಮುದ್ರದ ಅಬ್ಬರದ ಅಲೆಗಳು ಜಾಸ್ತಿಯಾಗಿರುವುದರಿಂದ ಕಡಲು ತೀರ ಪ್ರದೇಶದಲ್ಲಿ ಅಪಾಯದ ಪರಿಸ್ಥಿತಿ ಉಂಟಾಗಿದೆ. ಕಡಲ್ಕೊರೆತ ಹೀಗೆ ಮುಂದುವರೆದರೆ ನೂರಾರು ಮೀನುಗಾರರ ಮನೆಗಳಿಗೆ ಹಾನಿಯಾಗುವ ಮತ್ತು ರಸ್ತೆ ಸಂಪರ್ಕ ಕಡಿತಗೊಳ್ಳಲಿದೆ. ಈಗ ಮತ್ತೆ ಕಡಲ್ಕೊರೆತ ಉಂಟಾಗಿದ್ದು ಜನರು ಮನೆಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ. ಎಲ್ಲ ಅಧಿಕಾರಿಗಳಿಗೆ ಬಂದು ಹೋಗ್ತಾ ಇದ್ದಾರೆ, ಯಾವುದೇ ಪರಿಹಾರ ತೋರಿಸಿಲ್ಲ. ಅದಕ್ಕಾಗಿ ನಮ್ಮ ಮನೆ ರೋಡ್ ತೆಂಗಿನ ಪಡ ಆದಷ್ಟು ನಮ್ಮ ಇದರಿಂದ ನಾವೇ ಖರ್ಚು ಮಾಡ್ಕೊಂಡು ನಾವು ಬ್ಯಾಗ್ ತಂದ್ಕೊಂಡು ಹಿಟಾಚಿ ತಂದ್ಕೊಂಡು ನಾವಿಂದ ಮಣ್ಣು ತುಂಬಿ ಅದನ್ನು ನಮ್ಮ ಒಂದು ಸೇಫ್ ಮಾಡ್ಕೊಳ್ತಿದ್ದೇವೆ. ರೋಡ್ ಹೋಗ್ತಿದ್ದಂಗೆ ಅದು ತಾತ್ಕಾಲಿಕವಾಗಿ ಈಗ ನಮ್ಮ ಸಮುದಾಯದಿಂದ ಖರ್ಚು ಮಾಡಿ ನಾವು ಅದನ್ನು ಸೇಫ್ ಮಾಡ್ಕೊಳ್ತಾ ಇದ್ದೇವೆ. ಯಾವುದೇ ಇನ್ನು ಮುಂದೆ ನಮಗೆ ಶಾಶ್ವತ ಪರಿಹಾರ ಬೇಕು. ಅದಕ್ಕೆ ಪರಿಹಾರ ಇಷ್ಟವರೆಗೆ ಯಾವುದೇ ರೀತಿಯ ಪರಿಹಾರ ಬರಲಿಲ್ಲ. ಯಾವುದೇ 100-200 ತೆಂಗಿನ ಮರ ಹೋಗಿದೆ, 25-30 ಮೀನುಗಾರಿಕೆ ಸೆಡ್ ಹೋಗಿದೆ, ರೋಡ್ ಕಟ್ಟಾಗಿದೆ. ಎಲ್ಲ ನಾವು ತಾತ್ಕಾಲಿಕ ಈಗ ನಾವು ಪರಿಸರದ ಸಂಸ್ಥೆಯಿಂದ ಮಾಡ್ತಾ ಇರೋದು. ಇದೀಗೆಲ್ಲ ಯಾರು ಗೌರ್ಮೆಂಟಿಂದ ಬರಲಿಲ್ಲ, ಯಾವುದೇನು ಪರಿಹಾರ ಬರಲಿಲ್ಲ. ಕಲ್ಲು ಸ್ವಲ್ಪ ಹಾಕಿ ಹೋಗಿದ್ದಾರೆ ಬಿಟ್ಟರೆ ಅಡ್ವಾನ್ಸ್ ವರ್ಕಾಗಿ ಬೇರೆ ಶಾಶ್ವತ ಪರಿಹಾರ ಮಾಡಿಕೊಡಲಿಲ್ಲ. ಮುಂದಿನ ದಿನಲ್ಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ರಾಜಕೀಯದವರು ನಮ್ಮ ಶಾಶ್ವತ ಪರಿಹಾರವನ್ನು ಕೊಡಲೇಬೇಕು. ಇಲ್ಲೇ ಮುಂದೆ ರಗಳೆ ಆಗ್ತದೆ ನಮಗೆ. ಶಾಸಕರು ಹಾಗೂ ಸಂಸದರು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ ಎಂದು ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮರವಂತೆ ಗ್ರಾಮದಲ್ಲಿ ಸಮುದ್ರ ಕೊರೆತವು ಶುರುವಾಗಿ 10-15 ದಿವಸಗಳಾಗಿತ್ತು. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟಿದ್ರಂತೆ ಯಾವುದೇ ರೀತಿಯ ಕ್ರಮ ತೆಗೊಳ್ಳಿಕ್ಕಿಲ್ಲ. ಇನ್ನು ಇದು ಹೀಗೆ ಮುಂದುವರಿದರೆ ಹತ್ತಿರದಿರುವಂತಹ ತೆಂಗಿನ ಮರಗಳು ಎಲ್ಲವೂ ಸಮುದ್ರ ಪಾಲಾಗಿದೆ. ಇನ್ನು ಹೀಗೆ ಮುಂದುವರಿದರೆ ಮನೆಯನ್ನು ಬಿಡುವಂತಹ ಸಂದರ್ಭ ಬರ್ತದೆ. ಇದ್ದಂತಹ ಮೀನುಗಾರಿಕಾ ರೋಡ್ ಒಂದೇ, ಆ ರೋಡು ಸಹ ಕೊರೆತು ಹೋಗುವಂತಹ ಸಂದರ್ಭ ಬರ್ತದೆ. ಇದನ್ನೆಲ್ಲವನ್ನು ಕೂಡಲೇ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಸಮುದ್ರ ಕೊರೆತ ನಿಲ್ಲುವ ಹಾಗೆ ಕ್ರಮ ಕೈಗೊಳ್ಳಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ. ಇನ್ನು ದೊಡ್ಡ ಕಲ್ಲು ಈ ಪ್ರದೇಶದಲ್ಲಿ ಹಾಕಿದರೆ ಮಾತ್ರ ಸಮುದ್ರ ಕೊರೆತವನ್ನು ತಾತ್ಕಾಲಿಕವಾಗಿ ತಡೆಗಟ್ಟಬಹುದು. ಆದ್ದರಿಂದ ಸರ್ಕಾರವು ಇನ್ನು ಮುಂದಾದರೂ ಎಚ್ಚೆತ್ತು ದೊಡ್ಡ ಕಲ್ಲುಗಳನ್ನು ಹಾಕುವ ಪ್ರಯತ್ನ ಪಡಿಸಬೇಕಾಗಿ ಕೇಳಿಕೊಳ್ತೇವೆ. ಈ ಸಂದರ್ಭದಲ್ಲಿ ಸೇವಾ ಸಮಿತಿ ಅಧ್ಯಕ್ಷರಾದ ವಾಸುದೇವ್, ಚಂದ್ರಕಾರ್ವಿ, ಸುದರ್ಶನ್, ಸತೀಶ್ ಊರಿನ ಗ್ರಾಮಸ್ಥರು ಹಾಜರಿದ್ದರು. ರವಿರಾಜ್, ವಿ4 ನ್ಯೂಸ್, ಪೈಂತೂರು. ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾಗುವ ಸ್ಯಾನಿಟರಿ ಉತ್ಪನ್ನಗಳ ಆಯ್ಕೆಗೆ ಇನ್ನಿಲ್ಲ ಚಿಂತೆ. ಗುಣಮಟ್ಟದ ಸ್ಯಾನಿಟರಿ ಉತ್ಪನ್ನಗಳ ಅಗಾಧ ಸಂಗ್ರಹಕ್ಕೆ ಇನ್ನೊಂದು ಹೆಸರು ಭವಾನಿ ಎಂಟರ್ಪ್ರೈಸಸ್. ಸೇರಾ, ಜೆಲ್, ಆಸಿಸ್, ಆಕ್ವೆಲ್ ಕಂಪನಿಗಳ ಬಾತ್ ಮತ್ತು ಸ್ಟೀಮ್ ಬಾತ್ ಉತ್ಪನ್ನಗಳು. ಸೋಮಾನಿ, ಸಿಂಫೋಲೋ, ಮೋಸಸ್ 7 ಕಂಪನಿಗಳ ವಾಲ್ ಮತ್ತು ಫ್ಲೋರ್ ಟೈಲ್ಸ್ಗಳು. ಜರ್ಮನ್ ತಯಾರಿಕೆಯ MCPL ವಾಲ್ ಮತ್ತು ಫ್ಲೋರ್ ಟೈಲ್ಸ್ ಹಾಗೂ ಜರ್ಮನ್ ಕಂಪನಿ ಗ್ರೋಕೆಯ ಟ್ಯಾಪ್ಗಳು. 10 ವರ್ಷಗಳ ವಾರಂಟಿಯೊಂದಿಗೆ ವಿಶ್ವ ದರ್ಜೆಯ ಬಾತ್ರೂಮ್ ಮತ್ತು ಕಿಚನ್ ಫಿಟ್ಟಿಂಗ್ಸ್ಗಳು ಲಭ್ಯ. ಇದರೊಂದಿಗೆ ಫಿನೋಲೆಕ್ಸ್, ಆಶೀರ್ವಾದ್, ಆಸ್ಟ್ರಲ್ ಕಂಪನಿಗಳ ಪೈಪ್ಗಳು. ನಿಮ್ಮ ಅಗತ್ಯದ ಸ್ಯಾನಿಟರಿ ಉತ್ಪನ್ನಗಳಿಗಾಗಿ ಇದ್ದೇ ಭೇಟಿ ನೀಡಿ. ಭವಾನಿ ಎಂಟರ್ಪ್ರೈಸಸ್, ವಿಶ್ವಾಸ್ ಟವರ್ಸ್, ಕೋರ್ಟ್ ರೋಡ್, ಉಡುಪಿ ಮತ್ತು ಅಮರ್ ಕಂಫರ್ಟ್ಸ್, NH66, ಪಡುಬಿದ್ರೆ.